ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಸ್ಮಿತಾ ಅಶೋಕ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದಿಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ಈಗ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯ ಮಾಡಿಕೊಡಿ. ಅಂದರೆ ನಿಮ್ಮ ಊರು, ನಿಮ್ಮ ಪೂರ್ಣ ಹೆಸರು, ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ. ನನ್ನ ಹೆಸರು ಸ್ಮಿತಾ ಅಶೋಕ್ ಅಂತ. ನಂದು ಹುಟ್ಟಿದ ಊರು ವರಂಗ, ಹೆಬ್ರಿ ತಾಲೂಕಿನ ವರಂಗದಲ್ಲಿ. ಮತ್ತು ನನ್ನ ತಾಯಿ ಶಾರದಾ ಅಂತ, ತಂದೆ ಶ್ರೀಧರ್, ಮತ್ತು ನನಗೆ ಇಬ್ಬರು ತಂಗಿಯಂದಿರಿದ್ದಾರೆ, ಶ್ವೇತಾ ಮತ್ತು ಸುಷ್ಮಾ ಅಂತ. ಈಗ ಇರೋದು? ನಾನೀಗ ಇರೋದು ಮದುವೆ ಆದ ನಂತರ ಪರ್ಕಳದಲ್ಲಿದ್ದೇನೆ. ಹಾಂ. ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ. ಪರ್ಕಳ ಪ್ರೈಮರಿ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ದೇನೆ. ಹೌದಾ? ಮತ್ತು ನೀವು ಕಲಿತಿರುವಂಥ ಶಾಲಾ ಕಾಲೇಜ್? ನಾನು ಪ್ರೈಮರಿ ಸ್ಕೂಲನ್ನು ವರಂಗದ ಪದ್ಮಾಂಬ ಹಿರಿಯ ಪ್ರಾಥಮಿಕ ಶಾಲೆ ವರಂಗದಲ್ಲಿ ಕಲ್ತಿದ್ದೇನೆ, ಅಂದರೆ 1 to 7th. ಹೈಸ್ಕೂಲು ಮುನಿಯಲ್ ಸ್ಕೂಲಲ್ಲಿ, ಅಲ್ಲಿ ಕಾಲೇಜ್ ಕೂಡ ಅಲ್ಲೇ ಇತ್ತು. ಹೌದಾ? ಅಲ್ಲಿ ಪದವಿ ಪೂರ್ವ ಕಾಲೇಜ್ ಮುನಿಯಲಲ್ಲಿ ಹೈಸ್ಕೂಲ್ ಮತ್ತು PUC ಕಲ್ತದ್ದು. ಮತ್ತು ಮದುವೆ ಆದ ನಂತರ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿದ್ದೇನೆ MGM ಕಾಲೇಜಲ್ಲಿ, BA ಮಾಡಿದ್ದೇನೆ. ಈಗ ನೀವು ಇರೋದು? ಈಗ ಪ್ರೆಸೆಂಟ್ ಇರೋದು ಪರ್ಕಳದಲ್ಲಿ ಇದ್ದೀರಿ. ಮದುವೆ ಆದಮೇಲೆ ಅಲ್ಲಿಗೆ ಬಂದಿರುವಂಥದ್ದು? ಪರ್ಕಳ 12 ವರ್ಷ ಆಯಿತು ಮದುವೆ ಆಗಿ. ಹೌದಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ಈಗ ನಾನು, ನನ್ನ ಗಂಡ ಮತ್ತು ಮಗ. ಹೌದಾ? ಮಗ ಎಷ್ಟನೇ ಕ್ಲಾಸ್? ಮಗ ಈಗ 2ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಕ್ರೈಸ್ಟ್ ಸ್ಕೂಲ್ ಮಣಿಪಾಲದಲ್ಲಿ ಓದ್ತಾ ಇದ್ದಾನೆ. ಹೆಸರು ಆರ್ಯಪ್ರಸಾದ್ ಅಂತ. ಹೌದಾ? ಮತ್ತು ಈ ಸಾಹಿತ್ಯದಲ್ಲಿ ಆಸಕ್ತಿ ಮೊದಲು ಹೇಗೆ ಮೂಡಿತು? ಮೊದಲಿಗೆ ಹೇಳಿದರೆ, ಮೊದಲ ಬಾರಿ ಕವನ ಬರೆದದ್ದು ಹೇಳಿದರೆ 8ನೇ ಕ್ಲಾಸಲ್ಲಿ ಇರಬೇಕಿದ್ರೆ ಬರೆದಿದ್ದೆ. 8ನೇ ಕ್ಲಾಸಲ್ಲಿ ಇದ್ದಾಗ ಬರೆದ್ರಿ ಅಂದ್ರಲ್ಲ, ಏನು ಬರೆದ್ರಿ? ಅದೊಂಥರ ಅದು ಈಗ ಎನಿಸ್ಲಿಕ್ಕೆ ಕೂಡ ನಗು ಬರುತ್ತೆ ನನಗೆ. ಆ್ಯಕ್ಚುಲಿ ಅಂದರೆ ನಮ್ಮ 8ನೇ ಕ್ಲಾಸಲ್ಲಿ ಮುನಿಯಲ್ ಸ್ಕೂಲಲ್ಲಿ A ಸೆಕ್ಷನ್ B ಸೆಕ್ಷನ್ ಇತ್ತು. ಅದು ನಾನು ಸೇರಿದ ವರ್ಷದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಯ್ತು ಅಲ್ಲಿ. ಹಾಗೆ ನಾನು ಇಂಗ್ಲೀಷ್ ಮೀಡಿಯಂಗೆ ಸೇರುವಾಗ C ಸೆಕ್ಷನ್ ಸ್ಟಾರ್ಟ್ ಮಾಡಿದರು. ABC 8th Cಗೆ ಒಂದು ಕ್ಲಾಸ್ ರೂಮ್ ಅಂತ ಇರಲಿಲ್ಲ ಅಲ್ಲಿ. ಸೊ ಆಗ ಏನು ಮಾಡಿದ್ರಲ್ಲಿ, ನಮ್ಮನ್ನು ಸಭಾಭವನದಲ್ಲಿ ನಮ್ಮನ್ನು ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ದಿವಸ ಏನೋ ಒಂಥರ ತರಗತಿ ಆ ಸಭಾಭವನದ ಬಗ್ಗೆ ಬರ್ದದು ಬರ್ದಿರುವ ಅಂದ್ರೆ 4 ಸಾಲು. ನನ್ನ ತರಗತಿ ಸಭಾಭವನ, ಅದು ದೊಡ್ಡದಾದ ಭವನ, ಅಲ್ಲಿ ಕುಳಿತು ರಚಿಸಿದ ಕವನ, ಸಿಗಬಹುದೇ ಇದಕ್ಕೆ ಬಹುಮಾನ ಅಂತ ಬರ್ದದ್ದು. 8ನೇ ಕ್ಲಾಸಲ್ಲಿ ನೋಡಿ ನೀವು ಬರ್ದಿರುವಂತ ಮೊದಲ ಬಾರಿ ಕವನ ಬರ್ದದಂತ ಹೇಳಿರದೆ. ನಿಮ್ಗೆ ಅದು ಹೇಗೆ ಅನಿಸಿತು ಕವನ ಬರಿಬೇಕು ಅಂತ? ಅದಕ್ಕೊಂದು ಪ್ರೇರಣೆ ಇರ್ತದೆ. ಅದು ಸಭಾಭವನ ಮತ್ತೆ ಬಹುಮಾನ ಏನೋ ನಾ ಅಂತ ಬಂತ. ಅಲ್ಲ, ಆದ್ರೂ ಕವಿತೆಯ ಬಗ್ಗೆ ಅದು ಬರಿಬೇಕನ್ನೋದ್ರ ಬಗ್ಗೆ ಒಂದು ಆಸಕ್ತಿ ಅಂತ, ಪ್ರೇರಣೆ ಅಂತ ಇರುತ್ತಲ್ವಾ? ಈಗ ಸಡನ್ ಆಗಿ ಕವಿತೆ ಹುಟ್ಟುವುದಿಲ್ಲ. ಎಲ್ಲಿ ಓದಿರೋದೋ ಯಾರೋ ಬರ್ದಿರೋದು ನೋಡಿದಾಗ ಒಂದು ಕಲ್ಪನೆ ಮೂಡುದಿದೆ, ನಾನು ಪ್ರಯತ್ನಿಸಬಹುದಲ್ಲ ಅಂತ ಹೇಳಿ. ಹಾಗೆ ಕತೆ ಪುಸ್ತಕ ಓದ್ತಾ ಇದ್ದೆ, ಬಾಲಮಂಗಳ ಮತ್ತೆ ಗಿಳಿವಿಂಡು, ತುಷಾರ ಎಲ್ಲ ಓದ್ತಾ ಇದ್ದೆ. ಅಂದ್ರೆ ನಮ್ಗೆ ತಂದದಲ್ಲ, ಪಕ್ಕದ ಮೇಲೆ ಗೊತ್ತಾಯ್ತು. ಹೌದು. ಹೀಗೆ ಓದ್ತಾ ಇರ್ಬೇಕಿದ್ರೆ ಅದರೆಲ್ಲ ಕವನ, ಸಣ್ಣ ಸಣ್ಣ ಮಕ್ಕಳ ಕವನ ನೋಡ್ತಾ ಇದ್ದ. ಹಾಗೆ ಕೂಡ ಇದನ್ನ ನೋಡಿ ಅದೇನು ಅದೇ ಪ್ರೇರಣೆ ಮ್ಯಾಥ್ಸ್ ಟೀಚರ್ ಒಂದು ಟೆಲ್ಮಾ ಮ್ಯಾಮ್ ಅಂತ ಇದ್ರು, ಅವ್ರು ಮತ್ತೆ ಸೈನ್ಸ್ ಟೀಚರ್ ರೋಹಿಣಿ ಟೀಚರ್ ಹತ್ರ ತೋರಿಸಿದೆ. ಅವರು ತುಂಬಾ ಖುಷಿ ಪಟ್ರು ಅದನ್ನ ನೋಡಿ. ಅಂದ್ರೆ ಕ್ಲಾಸ್ ರೂಮ್ ಬಗ್ಗೆ ಬರ್ದಿರುವಂತದ್ದಲ್ಲ, ತುಂಬಾ ಖುಷಿ ಪಟ್ರು. ನೆಕ್ಸ್ಟ್ 2ನೇ ಕವನ ಹೇಳಿದ್ರೆ, ನಮ್ಮ ಸ್ಕೂಲಲ್ಲಿ ಇಕೋ ಕ್ಲಬ್ ಇತ್ತು, ಅದ್ರದ್ದು ಇನ್ಚಾರ್ಜ್ ಆಗಿ ಟೆಲ್ಮಾ ರೀಟಾ ಮ್ಯಾಮ್ ವಹಿಸ್ಕೊಂಡಿದ್ರು. ಅದರಲ್ಲಿ ಇಕೋ ಕ್ಲಬ್ಗೆ ಆ ಟೈಮಲ್ಲಿ ಬ್ಯಾಂಗ್ಳೂರ್ಗೆ ಏನೋ ಒಂದು ಕಳಿಸ್ಲಿಕ್ಕಿತ್ತು ಅವರಿಗೆ ಎಲ್ಲ ರೆಕಾರ್ಡ್ಸ್ ಅನ್ನೆಲ್ಲ. ಅದ್ರ ಬಗ್ಗೆ ಒಂದು ಸಣ್ಣ ಕವನ ಬರ್ದಿದ್ದೆ ಅಲ್ಲಿ ಕೂಡ. ಅದು 2 ಕವನ ಅಲ್ಲಿ ಬರ್ದದನ್ನು ಅವ್ರು ಬ್ಯಾಂಗ್ಳೂರಿಗೆ ತಕೊಂಡು ಹೋದ್ರು. ಅದೆಲ್ಲ ಒಂಥರ ಖುಷಿಯ ಮೂಮೆಂಟ್ ಅದೆಲ್ಲ. ಅಂದ್ರೆ ನೀವು 2 ಕವನ ಬರ್ದಿದ್ದೆ ಆವಾಗ್ಲೇ ಎಲ್ರು ಇಷ್ಟಪಟ್ಬಿಟ್ಟು ಅಂತ ಹೇಳ್ಬೋದು. ಸಣ್ಣ ವಯಸ್ಸಲ್ಲಿ ಬರ್ದಿರುವಂತದ್ದು ಟೆಲ್ಮಾ ಮ್ಯಾಮ್ ಮತ್ತೆ ರೋಹಿಣಿ ಟೀಚರ್ಗಳ ಮುಖಾಂತರ ಬರ್ದಿರುವಂತದ್ದು. ಮತ್ತೆ ಬರ್ದದ್ದೇ 10th ಅಲ್ಲಿ. 8th ಅಲ್ಲಿ ಇದ್ದಾಗ ಬರ್ದ್ರಿ, ಮತ್ತೆ 10th ಅಲ್ಲಿ ಬರಿಲೇ ಇಲ್ಲ. 10th ಅಲ್ಲಿ ಅಂದ್ರೆ ಮುಂದುವರಿಸಿದ್ರಿ ಬರಹ ಅಂದ್ರೆ ಜಾಸ್ತಿ ಬರಹ ಅಂತ ಬರಿಬೇಕಂತ ಬರ್ದದಲ್ಲ, ಅದನ್ನು ಕೂಡ ಸುಮ್ಮನೆ ಅಲ್ಲಿ ಸಹ ಏನೋ ಒಂದೆರಡು ಸ್ಕೂಲ್ ಡೇ ಕಾಂಪಿಟೇಷನ್ ಇತ್ತು. ಆಗ ಭಾಗವಹಿಸಿದ್ದೆ. ಕವಿತೆಯನ್ನು ಬರೆದು ಕವನ ಬರೀಲಿಕ್ಕೆ ಇತ್ತು, ಪರಿಸರದ ಟಾಪಿಕ್ ಕೊಟ್ಟಿದ್ರು. ಕವನ ಬರೀಲಿಕ್ಕೆ ಕಾಂಪಿಟೇಷನ್ ಅಂತ ಇತ್ತು. ಅಂದ್ರೆ ಸ್ಕೂಲ್ ಡೇ ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ತುಂಬಾ ಇರುತ್ತಲ್ಲ, ಹಾಗೆ ಬರ್ತದ್ದು 10th ಅಲ್ಲಿ ಇರುವಾಗ. ಆಗ ನನ್ನ ಕ್ಲಾಸ್ಮೇಟ್ ನವ್ಯನಿಗೆ ಫಸ್ಟ್ ಪ್ರೈಸ್, ನಂಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಅವಾಗ್ಲೇ ಬಹುಮಾನ ಸಹ ಬಂದಿತ್ತು ನಿಮ್ಗೆ.
ನಂತರದ ದಿನಗಳಲ್ಲಿ ಹೇಗೆ ಮುಂದುವರಿ ನಂತರದ ದಿನದಲ್ಲಿ ಪುನಃ PUC ಯಲ್ಲಿ ಬರಲಿಲ್ಲ. ಬರಲಿಲ್ಲ. ಮತ್ತೆ ಅದಕ್ಕೊಂದು ವೇದಿಕೆ ಅಂತ ಒಂದು ಫುಲ್ ಸಪೋರ್ಟ್ ಸಿಕ್ಕಿದ್ದು ಡಿ.ಎಡ್ ಅಲ್ಲಿ. ಅಂದ್ರೆ ನಾ ಕಸ್ತೂರ್ಬಾ ಡಿ.ಎಡ್ ಕಾಲೇಜ್ ಕಾರ್ಕಳದಲ್ಲಿ ಕುಕ್ಕುಂದೂರಲ್ಲಿ ಮಾಡಿದ್ದು ಅಂತ ಕಾರ್ಕಳದಲ್ಲಿ. ಅಲ್ಲಿರುವಾಗ ಕನ್ನಡ ಲೆಕ್ಚರರ್ ಇದ್ರು, ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಅವರು. ಅವರಂದ್ರೆ ನಮ್ಗೆ ಆಕ್ಚುಲಿ ಡಿ.ಎಡ್ ಅಲ್ಲಿ ಕತೆ ಕವನಿಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಸಿಗೆ ಡ್ಯಾನ್ಸಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬಾ ಪ್ರಾಶಸ್ತ್ಯ ಇರ್ತಿತ್ತು ನಮ್ಗೆ. ಅಂದ್ರೆ ಡಿ.ಎಡ್ ಮಾಡುವಾಗಲೇ ಅದನ್ನ ನಮ್ಗೆ ಮಕ್ಕಳಿಗೆ ಹೇಗೆ ಹೇಳಿಕೊಡ್ಬೇಕು ಮತ್ತೆ ನಾವು ಹೇಗೆ ಅದರಲ್ಲಿ ಮಿಂಗಲ್ ಆಗ್ಬೇಕಂತ ಹೇಳಿಕೊಡ್ತಾ ಇದ್ರು. ಅದರಲ್ಲಿ ಸ್ವರ್ಣಲತಾ ಮೇಡಮ್ ಕನ್ನಡ ಲೆಕ್ಚರರ್, ಕನ್ನಡ ಹೇಳಿದ್ರೆ ಅವರಿಗೆ ಅದರಲ್ಲಿ ಸಾಹಿತ್ಯ ಕೂಡ ಅವರಿಗೆ ತುಂಬಾ ಇಷ್ಟ. ನಾನು ಪ್ರತಿ ಟಾಪಿಕ್ ಬರ್ದವರಿಗೆ ತೋರಿಸ್ತಾ ಇದ್ದೆ. ಹಾಗೆ ಅವರಿಂದ ನಿಮ್ಗೆ ಸಹ ಕನ್ನಡದಲ್ಲಿ ಆಸಕ್ತಿ ಇತ್ತು, ಕನ್ನಡ ಭಾಷೆಯಲ್ಲಿ ತುಂಬಾ ಆಸಕ್ತಿ. ಹಾಗಾಗಿ ಕತೆ ಕವನಗಳಿಗೆ ಸಹ ಅದೊಂದು ಪ್ರೇರಣೆ ಆಯ್ತು ಅಂತ ಹೇಳ್ಬೋದು. ಟೀಚರ್ಗಳು ಸಹ ಪ್ರೋತ್ಸಾಹ ಕೊಟ್ರು. ಅವಾಗಿಂದ ಶುರು ಅಂದ್ರೆ ಕವಿತೆಗಳ ಬರೀತಿದ್ರಿ? ಕವಿತೆಯನ್ನು ಬರೀತೆ, ಪ್ರಾಸ ಕವನ ಮಾತ್ರ ಬರೀತಿದ್ದೆ. ಏನಾದ್ರೂ ಆಗ್ಲಿ ಅಂದ್ರೆ ಶುರುವಿನಲ್ಲಿ ಹಾಗೆ ಅಲ್ವಾ, ಪ್ರಾಸ ಹಾಕಿ ಬರೆಯುವಂಥದ್ದು, ಏನೋ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ಬರೆಯುವಂಥದ್ದು, ಮತ್ತೆ ನಮ್ಗೆ ಅದು ಖುಷಿ ಆಗುವಂಥದ್ದು ನಾವು ಬರೆದ ಅದೇ ಸ್ಫೂರ್ತಿ ಅಂತ ಹೇಳ್ಬೋದು. ಮತ್ತೆ ಹೇಗೆ ಇಷ್ಟೆತ್ತರಕ್ಕೆ ಬೆಳೆಯುವಂತೆ ಸಾಧನೆ ನಂತರ ದಿನಗಳಲ್ಲಿ ಹೇಳಿದ್ರೆ, ಈಗ ನಾವು ಕಾಲೇಜಲ್ಲಿ ಬರ್ದ್ರಿ, ನಂತರ ಕಾಲೇಜಲ್ಲಿ ಬರೆದ ನಂತರ ಅಂದ್ರೆ ಬೆಳವಣಿಗೆ ಹಂತವನ್ನು ಕೇಳ್ತಾ ಇದ್ದೇನೆ. ಕಾಲೇಜಿವರೆಗೂ ಆಮೇಲೆ ಡಿ.ಎಡ್ ಹಾಗೆ ಸಪೋರ್ಟ್ ಕೊಟ್ರು ನಿಮಗೆ ಸ್ವರ್ಣಲತಾ ಮೇಡಮ್. ಆಮೇಲಿಂದ ಮುಖ್ಯವಾಗಿ ಮತ್ತೆ ಮದುವೆ ಆದ ನಂತರ ಇಲ್ಲಿ ನಮ್ದು ಕೋ-ಸಿಸ್ಟರ್, ಮುಖ್ಯವಾಗಿ ನಂಗೆ ಮದುವೆ ಆದ ನಂತರ ಸಪೋರ್ಟ್ ಕೊಟ್ಟದ್ದು ನನ್ನ ಕೋ-ಸಿಸ್ಟರ್ ಪೂರ್ಣಿಮಾ ಅನಿಲ್ ಅಂತ. ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಬರೆಯುವುದಕ್ಕೆ. ಮತ್ತೆ ನಂದು ಹೇಳ್ಬೇಕಿದ್ರೆ ನಂದು ತಾಯಿ ಮನೇಲಿ ಕೂಡ ಹಾಗೆ ಮಾವ ಇರ್ಬೋದು, ಚಿಕ್ಕಮ್ಮನವರು. ಕಾರ್ಕಳದಲ್ಲಿ ಕಲಿಯುವಾಗ ಚಿಕ್ಕಮ್ಮ ಇದ್ರು, ಅವರ ಜೊತೆ ಕುತ್ಕೊಂಡು ಅಲ್ಲಿ ಹಾಲ್ಟ್ ಆಗಿ ನಾನು ಕಾಲೇಜ್ ಹೋಗ್ತಾ ಇದ್ದೆ. ಅವನ ಪ್ರತಿ ಕವನದಕ್ಕೂ ಒಂದು ಸಪೋರ್ಟ್ ಕೊಡ್ತಾ ಇದ್ರು ಅವರು ಕೂಡ. ಹೀಗೆ ಮತ್ತೆ ಈಗ ಅಂದ್ರೆ ಕೊರೋನಾ ಟೈಮಲ್ಲಿ ವಾಟ್ಸಪ್ ಎಲ್ಲ ಗ್ರೂಪ್ ಆಯ್ತಲ್ಲ, ಆ ಗ್ರೂಪ್ ಅಲ್ಲಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮೊದಲು 2018ರಲ್ಲಿ ನಮ್ದು ಯುವ ಭಂಡಾರಿ ಜಗತ್ ಅಂತ ಒಂದು ಗ್ರೂಪ್ ಆಯ್ತು. ನಮ್ದು ಜಾತಿದ್ದು ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅಲ್ಲಿ ಮಂಗಳೂರು ನಾಗೇಶ್ ಭಂಡಾರಿ ಕರಿಂಕ್ ಅಂತ ಒಬ್ಬರ ಗ್ರೂಪ್ ಅನ್ನು ಮಾಡಿದ್ದು, ಸಾಹಿತ್ಯ ಗ್ರೂಪ್ ಅದು ಕೂಡ. ಅದರಲ್ಲಿ ತುಂಬಾ ಜನ ಬರೀತಿದ್ರು, ತುಂಬಾ ಜನ ಅಂದ್ರೆ ಒಬ್ರಿಗಂತ ಒಬ್ರು ಚೆನ್ನಾಗಿ ಬರೀತಾ ಇದ್ರು. ಅದರಲ್ಲಿ ಒಂದು ವಿಶೇಷ ಹೇಳಿದ್ರೆ, ಯಾರೋ ಒಬ್ರು ಒಂದು ಬರಹವನ್ನ ಬರೆದ್ರೆ ಅಥವಾ ಯಾರೇ ಒಬ್ರು ಟ್ಯಾಲೆಂಟ್ಗೆ ಪ್ರತಿಯೊಬ್ರು ಕಂಪಲ್ಸರಿಗೆ ಸಪೋರ್ಟ್ ಕೊಡ್ಲೇಬೇಕು. ಅದು ಒಳ್ಳೇದು, ಕೊಡ್ಲೇಬೇಕು. ಪ್ರತಿಯೊಬ್ರು ಓದ್ಬೇಕು ಅಥವಾ ಸಪೋರ್ಟ್ ಕೊಡ್ಲೇಬೇಕು. ಅದನ್ನು ಕೊಡದಿದ್ರೆ ಅವ್ರು ಹೇಳ್ತಾ ಇದ್ರು ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ಪುನಃ ಬರೀಲಿಕ್ಕೆ ಶುರು ಮಾಡಿದ್ರಿ. ನಂತರ ಮ್ಯಾಗಝಿನ್ಗೆಲ್ಲ ಕಳಿಸ್ತಿದ್ರ, ಪತ್ರಿಕೆಗಳಿಗೆಲ್ಲ? ಮ್ಯಾಗಝಿನ್ಗೆ ಸವಿತಾ ಮಿತ್ರ ಅಂತ, ಸವಿತಾ ವಾಣಿ ಅಂತ ಒಂದು ಬರ್ತಾ ಇತ್ತು. ವಿಠಲ್ ಭಂಡಾರಿ ಕುಳಾಯಿ ಅವರ ಸಂಪಾದಕರಾಗಿದ್ದಾಗ ಅದರಲ್ಲಿ ಬರೀತಾ ಇದ್ದೆ. ಅಂದ್ರೆ ಸಣ್ಣ ಸಣ್ಣ ಕವನಗಳು PUC ಮತ್ತೆ ಡಿ.ಎಡ್ ಅಲ್ಲಿ. ಅದೇ ಮದುವೆ ನಂತರ ಸಹ ಬರೀಲಿಕ್ಕೆ ಶುರು ಮಾಡಿದ್ರಿ ಕೊರೋನಾ ಸಮಯದಲ್ಲಿ ಜಾಸ್ತಿ? ಹೌದು, ತುಂಬಾ ವಾಟ್ಸ್ಆಪ್ ಗ್ರೂಪ್ ಗಳೆಲ್ಲ ಆಯ್ತಾ. ಹೌದು, ಅದರಲ್ಲಿ ಸಹ ಸ್ಪರ್ಧೆಗಳೆಲ್ಲ ನಡೀತಾ ಇದ್ವಲ್ಲ, ಭಾಗವಹಿಸ್ತಾ ಇತ್ತು. ಹಾಗೆ ಅದ್ರಲ್ಲಿ ಒಂಥರ ಬರೆಯೋ ಹುಚ್ಚು. ಅಂದ್ರೆ ಖಾಲಿ ಒಂದು ಪ್ರಾಸ ಕವನ ಅಂತಲ್ಲ, ಬೇರೆ ಬೇರೆ ಪ್ರಕಾರ ಹಾಯ್ಕೋಟ್ ಅಂಕ ಅದರಲ್ಲಿ ಕೆಲವೊಂದು ವಿಷಯವನ್ನು ಕೊಡ್ತಾ ಇದ್ರು. ಹೌದು, ಹಾಗೆ ವಿಷಯಗಳನ್ನು ಕೊಡ್ತಾ ಇದ್ರು. ಅದಂತರ ಬರೀಲಿಕ್ಕೆ ಒಂದು ವಿಷಯಗಳು ಸಿಕ್ಕಿದಾಗ ಆಗ್ತಾ ಇತ್ತು. ಹೌದು, ಹಾಗೆ ಬರೀತಾರೆ. ಹಾಗೆ ಬಹುಮಾನಗಳು ಸಹ ಸಿಕ್ತಿದ್ವು ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಜನ ಕವಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ, ಮತ್ತೆ ಪ್ರೋತ್ಸಾಹ ಸಹ ಸಿಕ್ತಿತ್ತು. ಅವ್ರ ವಿಷಯವನ್ನು ಸಹ ಕೊಡ್ತಾ ಇದ್ರು, ಮತ್ತೆ ಬಹುಮಾನಗಳನ್ನು ಸಹ ಘೋಷಣೆ ಮಾಡ್ತಾ ಇದ್ರು. ಹೀಗಾಗಿ ನಿಮ್ಮ ಇದು ಸಾಹಿತ್ಯ ಕೃಷಿ ಮುಂದುವರಿಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಹೇಳ್ಬೋದು. ನಂತರ ಈ ಆಕಾಶವಾಣಿಯಲ್ಲಿ ಅಥವಾ ಕವಿಗೋಷ್ಠಿಗಳಿಗೆ ಭಾಗವಹಿಸುವುದು ಅವೆಲ್ಲ? ಆಕಾಶವಾಣಿಯಲ್ಲಿ ಭಾಗವಹಿಸಲಿಲ್ಲ. ಕವಿಗೋಷ್ಠಿ ಒಂದು 7-8 ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ. ಕವನ ವಾಚನ ಮಾಡಲಿಕ್ಕೆ, ಮತ್ತೆ ಅಲ್ಲಿ ಕೂಡ ತುಂಬಾ ಸಪೋರ್ಟ್ ಸಿಕ್ಕಿತ್ತು ನಂಗೆ ಬರೀಲಿಕ್ಕೆ. ಬರೀ ಕವಿತೆಗಳನ್ನಷ್ಟೇ ಬರೀತಿದ್ರ, ಕಥೆಯನ್ನು? ಇಲ್ಲ, ಕವಿತೆ ಮಾತ್ರ ಬರೀತಿದ್ದೆ ನಾನು. ಕವಿತೆಗಳು ಮಾತ್ರ? ಈಗಲೂ ಕವಿತೆಗಳನ್ನು ಮಾತ್ರ ಬರೀತಿದ್ದೀರಿ? ಇಲ್ಲ, ಈಗ ಸಣ್ಣ ಕಥೆಗಳನ್ನು ಬರೀತಿದ್ದೆ. ನಂಗೆ ಫಸ್ಟ್ ಆಫ್ ಆಲ್ ಈಗ ಆ ಯುವ ಭಂಡಾರಿ ಜಗತ್ತು ಗ್ರೂಪ್ ಆದ ನಂತರ, ಆ ಬಳಗಕ್ಕೆ ಸೇರಿದ ನಂತರ ನಂಗೆ ಅದರಲ್ಲಿ ಕಥೆಗಳನ್ನು ಪ್ರತಿಯೊಬ್ಬರು ಸಪೋರ್ಟ್ ಕೊಡುವ ಒಂದು 2 ಲೈನ್ ಆದ್ರೂ ವಿಮರ್ಶೆ ಬರೀಲಿಕ್ಕೆ ಇರ್ತದೆ. ನಂಗೆ ವಿಮರ್ಶೆ ಹೇಳಿದ್ರೆ, ನಾನು 2011ರಲ್ಲಿ ಈ ತುಳು ಬನ್ನಂಜೆ ಸುಧಾಕರ್ ಭಂಡಾರಿ ಅವರದೊಂದು ಫಿಲ್ಮ್, ಅದು ದೇವೇರ್ ಅಂತ ಅವರ ನಿರ್ದೇಶನದಲ್ಲಿ. ಆ ಫಿಲ್ಮ್ನ ಬಗ್ಗೆ ನಾ ಕಂಡಂತೆ ದೇವೇರ್ ಅಂತ ವಿಮರ್ಶೆ ಬರ್ದಿದೆ, ಒಂದು 2 ಪೇಜ್. ನಂಗೆ ವಿಮರ್ಶೆ ಅಂತ ಹೇಳಿದ್ರೆ ಮೊದಲಿಂದ ತುಂಬಾ ಇಷ್ಟ. ಫಸ್ಟ್ ಮೊದಲು ಬರ್ದ ಅದನ್ನ ನಾನು ವಿಮರ್ಶೆ ಅಂತ ಹೇಳಿ, ಅದೊಂದು ವಿಶೇಷ ಪ್ರತಿಭೆ ಅಂತಾನೆ ಹೇಳ್ಬೋದು. ಅದೇನೋ ಒಂಥರ ಖುಷಿ ಆಯ್ತು ಅದೊಂದು ವಿಮರ್ಶೆ ಬರೆಯೋಕೆ. ಅದನ್ನು ಬರೆದ ನಂತರ ನಾನು ಮತ್ತೆ ವಿಮರ್ಶೆ ಬರೀಲಿಕ್ಕೆ ಶುರು ಮಾಡಿದ್ದು.
ಇದರಲ್ಲಿ ಯುವ ಭಂಡಾರಿ ಜಗತ್ತಲ್ಲಿ 2 ಲೈನ್ ಆದ್ರೂ ವಿಮರ್ಶೆ ಬರ್ದೇ ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳಿದ್ರು ಅದರಲ್ಲಿ. ಅದರ ವಿಮರ್ಶೆ ಬರೀಲಿಕ್ಕೆ ಶುರು ಮಾಡಿದ್ದು. ಮತ್ತೆ ನಂಗೆ ಕವನ ಬರೆಯೋದು ಬಿಟ್ಟು ವಿಮರ್ಶೆ ಬರೆಯೋದೇ ತುಂಬಾ ಖುಷಿಯಾಗಿ ಕೊಟ್ಟಿತ್ತು ಅದನ್ನು. ಅಂದ್ರೆ ಒಂದು ಯಾವ್ದಾರೊಂದು ಕೋಟನ್ನು ಮುನ್ನುಡಿಯಾಗಿ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಯಾವ ರೀತಿ ವಿಮರ್ಶೆ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ಅದರಲ್ಲಿ ಕಲಿತೆ ನಾನು ತುಂಬಾ. ಈಗ ಮತ್ತೆ ಕವಿಗಳ ಬಳಗ ಸಹ ಜಾಸ್ತಿ ಆಗಿದೆ, ಸ್ನೇಹಿತರು ಸಹ ಜಾಸ್ತಿ ಆಗಿದೆ, ಪ್ರೋತ್ಸಾಹಿಸುವವರು ಸಹ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದಲ್ಲ. ಮತ್ತೆ ಮನೆಯಲ್ಲಿ ಸಹ ಪ್ರೋತ್ಸಾಹ ಸಿಗ್ತಾ ಇದೆ. ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ. ಈಗ ಪ್ರೆಸೆಂಟ್ ಆಗಿ ನಾನು ಟೀಚ್ ಮಾಡ್ತಿರೋ ಪರ್ಕಳ ಹೈಸ್ಕೂಲ್ ಸ್ಕೂಲಲ್ಲಿ ಕೂಡ ಹಾಗೆ ನಂಗೆ ಒಳ್ಳೆ ಸ್ಟಾಫ್ ಸಿಕ್ಕಿದ್ದಾರೆ. ಅವ್ರ ಸ್ಟಾಫ್ ಅನ್ನೋದಕ್ಕಿಂತ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ಗಳು. ಪ್ರತಿಯೊಬ್ರು ಕೂಡ ಹಾಗೆ ಸಪೋರ್ಟ್ ಕೊಡ್ತಾರೆ, ಓದ್ತಾರೆ, ಓದಿ ಹೇಳ್ತಾರೆ. ಪ್ರತಿ ನನ್ಗೆ ಏನಾದ್ರು ಬರೆದ್ರೆ ಸ್ಟೇಟಸ್ ಆಗಿ ಹಾಕಿದ್ರೆ ಕೂಡ ಹಾಗೆ ಒಂಥರ ಅದನ್ನು ಮೆಚ್ಚುತ್ತಾರೆ, ಅಥವಾ ಏನೋ ತಪ್ಪಿದ್ರೆ ಕೂಡ ಹೇಳ್ತಾರೆ. ಹಾಗೆ ಈಗ ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲಿ ಆಸಕ್ತಿ ಇದೆ? ಬೇರೆ ಕ್ಲೇ ಮಾಡೆಲಿಂಗ್ ಇಷ್ಟ ತುಂಬಾ, ಮತ್ತೆ ಡ್ರಾಯಿಂಗ್ ತುಂಬಾ ಇಷ್ಟ. ಪೆನ್ಸಿಲ್ ಡ್ರಾಯಿಂಗ್ ಮಾಡ್ತೇನೆ. ಮತ್ತೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ನೋಡುದು ಇಷ್ಟ. 1 ವರ್ಷ ಯಕ್ಷಗಾನದಲ್ಲಿ ಇದ್ದೆ ನಾನು. ಹೌದಾ, ಭಾಗವಹಿಸಿದಿರಿ? ಅಲ್ಲಿ ಪೆರುವಾಜೆಯಲ್ಲಿ ಅಂದ್ರೆ ಕಾರ್ಕಳದಲ್ಲಿ D.Ed ಮಾಡುವಾಗ ಅದೇ ಚಿಕ್ಕಮ್ಮನಲ್ಲಿ ಇದ್ದೆ ನಾನು. ಅಲ್ಲಿರುವಾಗ ಮಹಾಂಕಾಳಿ ಯಕ್ಷಗಾನ ಕಲಾಮಂಡಲಿ ಅಂತ ಇತ್ತು. ಅಲ್ಲಿ 1 ವರ್ಷ ಯಕ್ಷಗಾನ ಕಲ್ತು 3 ಯಕ್ಷಗಾನ ಪ್ರಸಂಗದಲ್ಲಿ ಯಕ್ಷಗಾನ ಹಾಕಿದ್ದೇನೆ. ಹೌದಾ? ಒಳ್ಳೆ ಹವ್ಯಾಸ, ತುಂಬ ಒಳ್ಳೆ ಹವ್ಯಾಸ. ಹಾಗೆ ಆಮೇಲೆ ಏನಾದರೂ ಈಗ ಒಬ್ಬರು ಬರಹಗಾರ್ತಿ ಅಂದಾಗ ಗುರುತಿಸುವವರು ಇರ್ತಾರೆ, ಕೆಲವೊಂದು ಸನ್ಮಾನಗಳು ಅಂಥವೆಲ್ಲ ನಡೀತದೆ, ಅದ್ರ ಬಗ್ಗೆ? ಸನ್ಮಾನ ಗುರುತಿಸುವಿಕೆ ನಮ್ಮದು ಕುಲದೇವರಾಗಿರುವಂಥ ಕಚೂರು ನಾಗೇಶ್ವರ ದೇವಸ್ಥಾನದಲ್ಲಿ ಸ್ಪರ್ಧೆ ಒಂದು ಸಲ ಆಗಿತ್ತು. ಅಂದರೆ ಕಚೂರು ನಾಗೇಶ್ವರ ದೇವರ ಬಗ್ಗೆ ಕವನ ಬರೆದು ಕಾಂಪಿಟೇಷನ್, ಅದೊಂದು ಸ್ಪರ್ಧೆ. ಅದರಲ್ಲಿ 2ನೇ ಬಹುಮಾನ ಸಿಕ್ಕಿದ್ದು. ನನ್ನ ಸಣ್ಣನಿಲ್ಲ ಒಂಥರ ಆಸೆ ಇತ್ತು. ಅಂದ್ರೆ ನಾವು ಸಣ್ಣನಿಲ್ಲ ಕೂಡ ಅಲ್ಲಿ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ಇರ್ಬೋದು. ಪ್ರತಿಯೊಂದು ಸಲ ಅಂದ್ರೆ ವಾರ್ಷಿಕ ವರ್ಧಂತ್ಯೋತ್ಸವ ಆಗುವಾಗ ನಾವು ಹೋಗ್ತಾ ಇರ್ತೇವೆ. ಅಂದ್ರೆ ಸಣ್ಣನಿಲ್ಲ ಅಮ್ಮನ ಜೊತೆ ಹೋಗ್ತಾ ಇದ್ದೆ ಅಲ್ಲಿಗೆ. ಹಾಗೆ ಹೋಗ್ತಾ ಇರ್ಬೇಕಿದ್ರೆ ನಂಗೆ ಒಂದು ದಿನ ನನ್ನ ಅಮ್ಮನಿಗೋಸ್ಕರ ನಾನು ಆ ಸ್ಟೇಜನ್ನು ಹತ್ಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇತ್ತು. ಎಲ್ಲರೂ ಆ ಸ್ಟೇಜಲ್ಲಿ ಕುತ್ಕೊಳ್ತಾರೆ, ಅಂದ್ರೆ ಅಮ್ಮನದೊಂದು ಕನಸಿತ್ತು. ನಾನು ಎಲ್ಲರ ಎದುರಲ್ಲಿ ನಮ್ಮದೇ ಸಮಾಜ ಬಾಂಧವರ ಎದುರಿಗೆ ಅದೇ ಸ್ಟೇಜಲ್ಲಿ ನಾನು ನಿಲ್ಬೇಕು ಅನ್ನೋದು ಅವ್ರಿಗೆ ಆಸೆ ಇತ್ತು. ಹಾಗಾಗಿ ಅವರ ಎದುರಿಗೆ ಅದೇ ದಿವಸ ನಿಂತ್ಕೊಂಡ ಕ್ಷಣ ನನ್ನ ಲೈಫಲ್ಲಿ ಮರೀಲಿಕ್ಕಿಲ್ಲ. ಅಮ್ಮ ಕಂಡ ಕನಸನ್ನು ನೀವು ನನಸು ಮಾಡಿದ್ರಿ. ಆ ದಿವಸ ತುಂಬಾ ಖುಷಿ ಪಟ್ಟ ದಿನ ಅದೊಂದು. ಅಂದ್ರೆ ನಮ್ಮದೇ ಸಮಾಜ ಬಾಂಧವರ ಎದುರಿಗೆ, ಸಮಾಜ ಬಾಂಧವರ ಹಿರಿಯರ ಸಮ್ಮುಖದಲ್ಲಿ ನಂಗೆ ಆ ದಿವಸ ಒಂದು ಕಾಂಪಿಟೇಷನ್ ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು. ಹೆಮ್ಮೆ ಕ್ಷಣ. ಅದಕ್ಕಿಂತ ಜಾಸ್ತಿ ನಂಗೆ ನನ್ನ ಅಮ್ಮನ ಕಣ್ಣಲ್ಲಿ ಖುಷಿಯನ್ನು ನೋಡಿದೆಲ್ಲ, ತುಂಬಾ ನನ್ನ ಲೈಫಲ್ಲಿ ಮರೆಯಲಿಕ್ಕೆ ಆಗದ ದಿನ ಹೇಳಿದ್ರೆ ಅದೇ ನಂದು. ಹೌದು, ಅದೇ ರೀತಿ ಈಗ ಹೇಳಿದ್ರಿ ಮರೆಯಲಾಗದ ಕ್ಷಣ ಇದು ಅಮ್ಮ ಅದು ಇಷ್ಟಪಟ್ಟಿರೋಂಥ, ಅಂದರೆ ಅಮ್ಮ ಕಂಡ ಕನಸನ್ನು ನೀವು ಈಡೇರಿಸಿದ್ದು. ಕೆಲವು ಸಲ ಅದೇ ಥರ ಬೇಸರದ ಕ್ಷಣವೂ ಇರುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ. ಕೆಲವೊಂದು ಸಲ ಏನೋ ಒಂದು ಆಗಿರುತ್ತೆ, ನಮಗೆ ನೋವಾಗುತ್ತೆ. ಅಂಥದ್ದೇನಾದರೂ? ಸಾಹಿತ್ಯ ಕ್ಷೇತ್ರದಲ್ಲಿ ಬೇಸರ ಏನೂ ಆಗಲಿಲ್ಲ, ಏನೂ ಆಗಿಲ್ಲ. ಯಾಕಂದರೆ ಕೆಲವು ಸಲ ಇರುತ್ತೆ, ಏನಾದರೂ ಆದಾಗ ಕೆಲವರು ಚುಚ್ಚೋದು, ಇನ್ನಿದೇನಾದರೂ ಹೇಳುವಂಥದ್ದು, ಅಥವಾ ನಿಮ್ಮ ಕವಿತೆಯನ್ನು ಕದಿಯುವುದು, ಹೆಸರನ್ನು ತೆಗೆದು ಹಾಕುವಂಥದ್ದು, ಅಂಥವೆಲ್ಲ ಕೆಲವೊಂದು ನೋವಿನ ಘಟನೆಗಳು ಏನೋ ಒಂಥರ ನಡೀತವೆ, ಬೇಸರ ಆಗ್ತದೆ. 1-2 ಸಲ ಆಗಿದೆ. ಅಷ್ಟೇ, ನಾವು ಬದ್ದ ಫುಲ್ ಕವನ ಅಂತ ಅಲ್ಲ, ಕೆಲವೆಲ್ಲ ಲೈನ್ಸ್ಗಳನ್ನ ಹಾಕಿಕೊಂಡು ಇನ್ನೊಬ್ರು ಅವರ ಹೆಸರನ್ನು ಹಾಕುವಾಗ ಸ್ವಲ್ಪ ಬೇಸರ ಆಗುತ್ತೆ. ಹೆಚ್ಚಾಗಿ ಕವಿಗಳಿಗೆ ಅದು ತುಂಬಾ ನೋವಿನ ವಿಚಾರ. ಅಂದ್ರೆ ನಾವು ಯಾವುದೋ ಒಂದು ಘಟನೆ ನೆನ್ಪಿಟ್ಕೊಂಡು ಯಾವುದೋ ತುಂಬಾ ನೋವಲ್ಲದ ಬರ್ದಿರ್ತಾರೆ. ಹೌದು, ಖಂಡಿತ. ಅವ್ರು ಯಾವುದೋ ಒಂದು ಅವರೇ ವಿನ್ನಾಗ್ಲಿಕ್ಕೋಸ್ಕರ ಅಥವಾ ಏನೋ ಒಂದು ಅವರನ್ನು ಪ್ರೋತ್ಸಾಹ ಕೊಡಬೇಕು, ಅಥವಾ ಅವರಿಗೆ ಬೇರೆ ಪ್ರಶಂಸೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ನಮ್ಮ ಲೈನ್ ಕದ್ದು. ಈಗ ಒಂದು ಕವಿತೆ ಅಂದ್ರೆ ಅದ್ರ ಜೊತೆ ಕವಿಗಳಿಗೆ ಭಾವನಾತ್ಮಕ ಸಂಬಂಧ ಇರ್ತದೆ. ತುಂಬಾ ಅದ್ರ ಬಗ್ಗೆ ಎಲ್ಲ ಇದು ಮಾಡಿರ್ತಾರೆ. ಅದು ಬೇರೆಯವರು ಅದನ್ನು ಕಟ್ ಮಾಡಿ ತೆಗೆಯುವುದು, ಹೆಸರು ಹಾಕೋದು ಅಂದಾಗ ಖಂಡಿತವಾಗಿ ನೋವು ಆಗೇ ಆಗ್ತದೆ, ತುಂಬಾ ನೋವಾಗುತ್ತೆ. ಯಾಕಂದ್ರೆ ಈಗ ಎಲ್ಲರೂ ಕೂಡ ಇರ್ತಾರೆ, ಭಾವನೆ ಮತ್ತು ಭಾವ ಮತ್ತು ಈ ಅನುಭವ ಈ ಅನ್ನೋದು ಇದ್ದೇ ಇರ್ತದೆ ಈ ಕವನ ಅಥವಾ ನಾವು ಬರೆಯುವ ಬರವಣಿಗೆಗೆ ಪ್ರೋತ್ಸಾಹ ಅಂದ್ರೆ ಪ್ರೇರಣೆ ಅನ್ನೋದೇ ಬದುಕಿನ ಅನುಭವ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ, ನನಗೆ ಹಾಗೆ. ಹೌದು, ಬದುಕಿನ ಅನುಭವವೇ ಬರೀಲಿಕ್ಕೆ ಪ್ರೇರಣೆ. ಹೌದು, ಅನುಭವದಿಂದ ಬರೆದಿರುವಂಥದ್ದೇ ಅದೊಂದು ಉತ್ತಮ ಸಾಹಿತ್ಯ ಅಂತ ಹೇಳ್ಬೋದು. ಅಂದರೆ ನೋಡಿ ಮಾಡಿ ಕದ್ದು ಅದರಿಂದ ಒಳ್ಳೆಯ ಕವಿತೆ ಹುಟ್ಟುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಸ್ವಂತ ಅನುಭವ ನೋವುಗಳನ್ನು ಅದು ವ್ಯಕ್ತಪಡಿಸುವುದೇ ಒಳ್ಳೆಯ ಕವಿತೆ ಅಂತ ಹೇಳ್ಬೋದು. ಮೇಡಮ್, ನಿಮ್ಮೊಂದಿಗೆ ಮಾತನ್ನು ಮುಂದುವರಿಸ್ತೇವೆ ಒಂದು ಚಿಕ್ಕ ವಿರಾಮದ ಬಳಿಕ. ಸರಿ. ಕವಿ ಸಮಯ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಕವಿ ಸಮಯಕ್ಕೆ ಮತ್ತೆ ಸ್ವಾಗತ.
ಮೇಡಮ್, ಈಗ ನಿಮ್ಮ ಹತ್ರ ಇಲ್ಲಿ ಇರುವಂತಹ ಒಂದು 3 ಕವಿತೆಯನ್ನು ವಾಚನ ಮಾಡಿ. ಮೊದಲನೇದಾಗಿ ಬಾಳ ಬೆಳಕು ಅಮ್ಮ ಅಂತ. ತನ್ನ ಬದುಕಲ್ಲಿ ಒಂದಿನಿತು ಬೆಳಕ ಇಲ್ಲದಿದ್ದರೂ ತನ್ನ ಮಕ್ಕಳ ಬದುಕಿಗೆ ಬೆಳಕಾಗಿ ಬೆಳಕ ತಂದವಳು ನೀನು. ತಾನು ಕತ್ತಲ ಗುಡಿಸಲಿ ಇದ್ದರೂ ತನ್ನ ಮಕ್ಕಳ ಬೆಳಕಿಗೆ ತನ್ನ ಮಕ್ಕಳನ್ನು ಬೆಳಕಿನ ಮನೆಗೆ ಒಪ್ಪಿಸಿದವಳು ನೀನು. ನಡು ರಾತ್ರಿಯವರೆಗೆ ಕಣ್ಣಿಗೆ ಎಣ್ಣೆ ಎರೆದು ದುಡಿದು ನಮ್ಮ ಸುಖ ನಿದ್ದೆಗೆ ಲಾಲಿ ಹಾಡಿ ಖುಷಿಪಟ್ಟವಳು ನೀನು. ಸೋಲಿಗಂಜದೆ ಸಾಧಿಸುವ ಛಲದೊಂದಿಗೆ ಬದುಕಿರೆಂದು ಸಾರಿದವಳು ನೀನು. ಬೆಳಕಿನಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವವರು ಸುತ್ತಮುತ್ತಲು ಇರುವಾಗ ತನ್ನ ಬದುಕಲ್ಲೇ ಬೆಳಕನ್ನು ಕಂಡು ನಮ್ಮ ಬದುಕನ್ನು ಬೆಳಕಿನಡೆಗೆ ಸಾಗುವಂತೆ ಸ್ವಾಭಿಮಾನದ ಬಾಳ ಹಾದಿ ತೋರಿದವಳು ನೀನು. ಅಮ್ಮನ ತ್ಯಾಗ. ಅಮ್ಮನ ತ್ಯಾಗ ತುಂಬ ಚೆನ್ನಾಗಿದೆ. ಇನ್ನೊಂದು, ಇದು ಯಾವಾಗ ಬರೆದಿರುವಂಥದ್ದು? ಇದು ಒಂಥರ ತುಂಬ ನೋವಾದಾಗ ಬರ್ದದ್ದು. ತುಂಬ ನೋವಾದಾಗ ಬರೆದಿರುವಂಥದ್ದು. ಅಮ್ಮನಿಗೆ ಹೇಳಿದ್ರಾ? ಅಮ್ಮನ ಮುಂದೆ ವಾಚನ ಮಾಡಿ ತೋರಿಸಿದ್ರಾ? ಅಮ್ಮನಿಗೆ ಓದಿ ಹೇಳಿದೆ. ಅಮ್ಮನ ಹೋದಾಗ ಅರ್ಧದೇ ಅಂತ ಹೇಳ್ತಾರೆ, ಅಂತ ತುಂಬ ದುಃಖಪಟ್ಟರು ಅವರು. ದುಃಖಪಟ್ಟರು. ಯಾಕಂದರೆ ದುಃಖ ಅನ್ನೋದಕ್ಕಿಂತ ಅದೊಂಥರ ಮಕ್ಕಳು ಅರ್ಥ ಮಾಡ್ಕೊಂಡ್ರಲ್ಲ ನಮ್ಮ ಪರಿಸ್ಥಿತಿ ಅಂತೇಳಿ. ಯಾವ ಅಮ್ಮಂದ್ರಿಗೆ ಅದ್ರ ಖುಷಿ ಆಗುವಂಥದ್ದು ಅವರ ಅಂದರೆ ಕಷ್ಟವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಅವ್ರ ಮುಂದೆ ತೋರಿಸಿದಾಗ ಅವರಲ್ಲಿ ಒಂದು ಸಾರ್ಥಕತೆ ಅಂತ ಖಂಡಿತ ಬಂದೇ ಬರ್ತದೆ. ಖಂಡಿತ. ಮುಂದಿನ ಕವಿತೆ. ನಿರಾಶೆ ಹತಾಶೆಗಳೆಂಬ ಕಾರ್ಮೋಡಗಳು ಹಬ್ಬಿ ಬದುಕಿನ ನಬದಳು ದಟ್ಟವಾಗಿ ಹರಡಿವೆ. ಭರವಸೆಗಳೆಂಬ ನೀಲಿವರ್ಣ ನಗುವೆಂಬ ಬೆಳಕು ಮರೆಯಾಗಿ ಹೋಗಿವೆ. ಮಡುಗಟ್ಟಿರುವ ದುಃಖವು ಆಗಲೋ ಈಗಲೋ ಸುರಿಯುವಂತಿದೆ ಕಂಬನಿ ಎಂಬ ಮಳೆಯು. ಆಗಲೇ ಹಗುರಾಗಿ ತಣಿಯಲು ಸಾಧ್ಯ ಮನಸ್ಸೆಂಬ ಇಳೆಯು. ನಿನ್ನ ಸಾಂತ್ವನದ ನುಡಿಯೆಂಬ ತಂಗಾಳಿ ಮೆಲುವಾಗಿ ಬೀಸಲು ಅಳಿದುಳಿದ ಕಾರ್ಮೋಡಗಳು ಮರೆಯಾಗಿ ತಿಳಿಯಾಗುವುದು ಗಗನ. ಮತ್ತೆ ನಿರೀಕ್ಷೆ ಹೊಂಗನಸುಗಳ ಹೊಂಗಿರಣದ ಬೆಳಕು ಬಾಳಲ್ಲಿ ಮೂಡುವುದು ಹೊಸತನ. ಚೆನ್ನಾಗಿದೆ. ಇವೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ಬರೆದಿದ್ದ ಅಥವಾ ಹೀಗೆ? ಇಲ್ಲ, ಇದು ಸ್ಪರ್ಧೆಗೆ ಬರ್ದದಲ್ಲ, ಹೀಗೆ ಬರ್ದಿಟ್ಟದ್ದು. ಇನ್ನೊಂದು ಪರೋಪಕಾರ. ಹೃದಯದ ತುಂಬ ಮಮತೆಯ ಬೆಳಕಿರಲಿ, ಕಂಗಳ ತುಂಬ ಕರುಣೆಯ ಹೊಳಪಿರಲಿ, ನೊಂದ ಮನಸ್ಸಿಗಾಗಿ ಪ್ರೀತಿಯ ನುಡಿ ಇರಲಿ, ಮನದ ತುಂಬ ಪರರ ಕಾಳಜಿ ಇರಲಿ. ದ್ವೇಷ ಭಾವ ತೊರೆದು ಒಂದಾಗಿ ಬಾಳೋಣ, ಸರ್ವರ ಏಳಿಗೆಗಾಗಿ ನಾವು ದುಡಿಯೋಣ. ನಮ್ಮೊಂದಿಗೆ ಇತರರನ್ನು ಹರಸಿ ಬೆಳೆಸೋಣ, ಪ್ರೀತಿ ದೀವಿಗೆಯಿಂದ ಬದುಕ ಹಾದಿ ಬೆಳಗೋಣ. ತೋರುವ ಕಾಳಜಿಯಲ್ಲಿ ಪರಿಶುದ್ಧತೆ ಇರಲಿ, ದುಡಿಯುವ ಕಾಯಕದಲ್ಲಿ ಪ್ರಾಮಾಣಿಕತೆ ಇರಲಿ, ಎಲ್ಲರೂ ಎನ್ನುವ ಬಾಧ್ಯತೆ ಇರಲಿ, ಸದ್ವಿಚಾರದಿಂದ ಬಾಳಲಿ ಪರಿಪೂರ್ಣತೆ ಇರಲಿ. ತೆರೆದ ಮನದಿಂದ ಪರೋಪಕಾರವೆಸಗು, ಸಹಾಯ ಪಡೆದವರಿಗಿರಲಿ ನಿನ್ನಿಂದ ಮೆರುಗು. ಸನ್ನಡತೆಗಳಿಂದ ಸರ್ವರ ಬದುಕ ಬೆಳಗು, ಸತ್ಯ ನ್ಯಾಯದ ಪರವಾಗಿ ನಿನ್ನ ದನಿ ಮೊಳಗು. ನೋವು ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸಿರಲಿ, ಅನುದಿನದ ಕಾಯಕಕ್ಕೆ ಗುರಿಯ ಕನಸಿರಲಿ. ಸಹೃದಯತೆಯು ಸದಾ ರಕುತದಿ ಬೆರೆತಿರಲಿ, ಬಸವಳಿದು ಬಂದವರಿಗೆ ಪ್ರೀತಿ ಆಸರೆ ಇರಲಿ. ತುಂಬ ಪ್ರೀತಿಯ ಸಂದೇಶ ತುಂಬಿಕೊಂಡಿರುವಂಥದ್ದು. ಒಬ್ಬರಿಗೊಬ್ಬರು ಸಹಕಾರ ಮನೋಭಾವನೆ ಕೊಟ್ಟು ಬದುಕಬೇಕೆನ್ನುವಂಥ ಸಂದೇಶ. ಸ್ಪರ್ಧೆಗೆ ಬರೆದಿದ್ದೆ, ಅಂದರೆ ಕಲಬುರಗಿ ಸಾಹಿತ್ಯ ಬಳಗದಲ್ಲಿ. ಅದರಲ್ಲಿ ಇದಕ್ಕೆ ದ್ವಿತೀಯ ಸ್ಥಾನ ಬಂದಿತ್ತು. ಹೌದಾ? ತುಂಬ ಚೆನ್ನಾಗಿದೆ ಅದು. ಮನುಷ್ಯ ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಿಜವಾಗಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ವಿಚಾರಗಳು ಒಂಥರ ವಿಚಿತ್ರ ಇರುತ್ತೆ. ಇಂಥವೆಲ್ಲ ಅರ್ಥ ಮಾಡ್ಕೊಂಡು ನಾವು ಇದೇ ಥರ ಬದುಕಬಹುದಲ್ಲ ಅಂಥೇಳಿ ಅನಿಸುತ್ತೆ. ಯಾಕಂದರೆ ನೀವು ಹೇಳಿದ ಕವಿತೆಯ ಪ್ರಕಾರ ಬದುಕುವಾಗ ನಿಜವಾಗ್ಲೂ ಒಂಥರ ಖುಷಿ ಸಿಕ್ಕೇ ಸಿಗುತ್ತೆ. ಮತ್ತು ನೀವು ಹೇಳಿದ್ರಲ್ಲ, ನಾನು ತುಂಬ ಓದ್ತಾ ಇದ್ದೆ ಅಂಥೇಳಿ, ಅವಾಗೆಲ್ಲ ತುಂಬ ಓದ್ತಿದ್ದೀರ ಅಂಥೇಳಿ. ನಿಮಗೆ ನೀವು ಇಷ್ಟಪಟ್ಟಂತಹ ಪುಸ್ತಕ? ನನಗೆ ತುಂಬ ಇಷ್ಟ ಹೇಳಿದರೆ ರವಿ ಬೆಳಗೆ ಅವರ ಬುಕ್ ಅಂದರೆ ತುಂಬ ಇಷ್ಟ. ಈಗ ಪ್ರೆಸೆಂಟಾಗಿ ಗೋಪಾಲಕೃಷ್ಣ ಕುಂಟಿನಿ ಅವರದ್ದು ಪುಸ್ತಕ, ನೆಕ್ಸ್ಟ್ ನೇಮಿಚಂದ್ರ ಅವರದ್ದು ಪುಸ್ತಕ, ಇದನ್ನೆಲ್ಲ ತುಂಬ ತಗೊಂಡು ಓದ್ತಾ ಇದ್ದೆ. ಈಗಲೂ ಓದ್ತಾ ಇದ್ದೇನೆ. ಈಗಲೂ ಓದ್ತಿದ್ದೀರಿ ತುಂಬ ಪುಸ್ತಕಗಳು? ತುಂಬ ಬುಕ್ಸ್, ಒಂದು ಪ್ರತಿ ತಿಂಗಳು ಒಂದು ಬುಕ್ ಅಥವಾ 2 ಬುಕ್ ತಗೊಳ್ತೇನೆ ನಾನು. ಇದು ಒಳ್ಳೆಯ ವಿಷಯ ನಿಜವಾಗಿ. ನೋಡೋಕೆ ನನಗೆ ಬುಕ್ ಮೆಸೇಜಲ್ಲಿ ಬಂದು ನನಗೆ ಈ ಪ್ರತಿಲಿಪಿ ಬರ್ತದೆ ಬುಕ್ ಅಂದರೆ ನನಗೆ ಅದು ಮೊಬೈಲ್ ಹಿಡ್ಕೊಂಡು ಓದೋದಕ್ಕಿಂತ ನಾನು ಪುಸ್ತಕ ತಗೊಂಡು ಓದ್ತೇನಲ್ಲ, ತುಂಬ ಖುಷಿ ಕೊಡುತ್ತೆ. ಮತ್ತು ಹೆಚ್ಚಾಗಿ ಇಷ್ಟಪಡುವ ಪುಸ್ತಕ ಹೇಳಿದ್ರೆ ಗುರುರಾಜ್ ಕರಜಗಿ ಅವರದ್ದು ಪುಸ್ತಕ ತುಂಬ ಖುಷಿ ಕೊಡುತ್ತೆ.
ಹೀಗೆ ಇದು ಖುಷಿ ಆಯ್ತು ಕೇಳಿ, ಯಾಕಂದ್ರೆ ಪುಸ್ತಕ ಈಗ ಓದುಗರೆ ಕಮ್ಮಿ, ಬರೆಯೋರು ಜಾಸ್ತಿ ಸೀತಾ ಬುಕ್ ಸ್ಟಾಲ್ ಅಲ್ಲಿ ಅವರು ಮ್ಯಾಮ್ ಪರಿಚಯ ಆಗಿದ್ದಾರೆ. ಈಗ ಹೇಗೂ ಈಗ ಒಂದು 6 ತಿಂಗಳಿಗೆ ಒಂದ್ಸಲ ಈಗ ಹೋಗುವಾಗ ಅಂದ್ರೆ ಪ್ರತಿ ತಿಂಗಳು ಹೋಗ್ತೇನೆ, ಹೋಗ್ಲಿಕ್ಕೆ ಆಗದ್ರಿಂದ 2 ತಿಂಗಳಿಗೆ ಒಂದ್ಸಲ ಅಲ್ಲಿ ಬುಕ್ ತಗೊಂಡೇ ಬರ್ತೇನೆ. ಕೇಳ್ತಾರೆ ಏನ್ ಬರ್ಲಿಲ್ಲ ಇತ್ತೀಚೆಗೆ ಅಂತ ಕೇಳ್ತಾರೆ. ಹಾಗಾಗಿ ಅವರಿಗೆ ಏನಾದ್ರು ಫ್ರೀ ಸ್ಯಾಂಪಲ್ ಅಂತ ಬುಕ್ ಬಂದಿರುತ್ತಲ್ಲ, ಹಾಗೆ ಪ್ರೀತಿಯಿಂದ ಅವರೊಂದು ಕೊಟ್ಟು ಬಿಡ್ತಾರೆ ನಂಗೆ. ಈಗ ನೀವು ಶಿಕ್ಷಕಿಯಾಗಿ ವೃತ್ತಿಯನ್ನು ಮಾಡ್ತಿದ್ದೀರಿ, ಈಗ ಮನೆಯಲ್ಲೂ ಕೆಲಸ ಇರ್ತದೆ, ಈ ಮಧ್ಯದಲ್ಲಿ ಪುಸ್ತಕವನ್ನು ಯಾವಾಗ ಓದ್ತೀರಿ? ಅಂದರೆ ಬರಹಗಾರ್ತಿಯೂ ಹೌದು, ಅದ್ರ ಜೊತೆ ಇದು ಓದಲಿಕ್ಕೆ ಸಮಯ ಎಲ್ಲ ಹೇಗೆ ಹೊಂದಿಸ್ಕೊಂಡು ಬಿಡ್ತೀರಿ? ಸಂಜೆ ಈಗ ಬಂದು ಒಂದ್ಸಲ ಕೆಲಸ ಮುಗಿಸಿ ಮಗನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಅವನಿಗೆ ಸ್ವಲ್ಪ ಓದಿದ್ರು ಮುಗಿಸಿ ಅವನು ಮಲಗಿದ ನಂತರ ಒಂದು ಅರ್ಧ ಗಂಟೆ ಓದ್ತೇನೆ. ಅರ್ಧ ಗಂಟೆ ದಿನ ಓದ್ತೀರಿ? ಹೆಚ್ಚಾಗಿ ಓದ್ತೇನೆ. ಅಂದ್ರೆ ಡೈಲಿ ಓದ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ದಿವಸ ನಮಗೂ ಕೂಡ ಸುಸ್ತಾಗಿರುತ್ತೆ. ಹೌದು ಹೌದು ಹೌದು. ಸ್ಕೂಲ್ ಕೆಲಸ ಹಾಗೆ ಮನೆ ಕೆಲಸ ಎಲ್ಲ ಬ್ಯುಸಿ ಆದಾಗ ಓದ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಮನಸ್ಸಿಗೆ ಎಷ್ಟು ಖುಷಿ ಸಿಗುತ್ತೆ ಓದು ಅನ್ನುವಂಥದ್ದು. ತುಂಬಾ ಖುಷಿ ಕೊಡುತ್ತೆ. ಅಲ್ಲ, ಮನಸ್ಸಲ್ಲಿ ಏನೇನೋ ಚಿಂತೆ ಮಾಡ್ಕೊಂಡು ಏನೇನೋ ಕಿರಿಕಿರಿ ಮಾಡ್ಕೊಂಡು ಇರೋದಕ್ಕಿಂತ ಒಂದು ಪುಸ್ತಕ ಇಟ್ಕೊಂಡಂತ ಸಮಯದಲ್ಲಿ ಒಂದು ಸ್ವಲ್ಪ ಓದಿದ್ರೆ ಜ್ಞಾನನೂ ಸಿಗ್ತದೆ, ಖುಷಿನೂ ಸಿಗ್ತದೆ ಅಂತ ಹೇಳ್ಬೋದು. ಖಂಡಿತ ಸಿಗುತ್ತೆ. ಹೌದು, ತುಂಬಾ ಖುಷಿ ಕೊಡುತ್ತೆ. ಓದು ಅನ್ನೋದು ತುಂಬಾ ಖುಷಿ ಕೊಟ್ಟಿದೆ ನಂಗೆ. ಜ್ಞಾನನೂ ಸಿಗುತ್ತೆ ಅದರಲ್ಲಿ. ನಮ್ಮ ಮನಸ್ಸಿನ ಎಷ್ಟೋ ವಿಚಾರಗಳನ್ನು ಸಹ ನಾವು ಬದಲಾಯಿಸಿ ಬಿಡ್ತೀವಿ ಅಲ್ವಾ? ಅದರಲ್ಲಿ ಇರುವಂಥದ್ದು ಓದುವಾಗ ನಾವು ನಮ್ಮ ಮನಸ್ಸಿನ ಯೋಚನೆಗಳು ಸಹ ಬದಲಾಗ್ತವೆ. ಯಾಕಂದರೆ ಯಾವುದೇ ಪುಸ್ತಕದಲ್ಲೂ ಸಹ ಹೆಚ್ಚಾಗಿ ನಾವು ನೋಡೋದೇನು ಒಳ್ಳೆಯ ಭಾವನೆಗಳು, ಸಕಾರಾತ್ಮಕ ಭಾವನೆಗಳು ಇರ್ತವೆ. ಹಾಗಾಗಿ ನಮ್ಮಲ್ಲಿ ಏನು ನಕಾರಾತ್ಮಕ ಯೋಚನೆಗಳು ಇರ್ತವೆ ಓದುವಾಗ ಅದು ಬದಲಾಗೇ ಆಗ್ತದೆ. ಯಾಕಂದ್ರೆ ತುಂಬಾ ಬೇಸರ ಆದಾಗೆಲ್ಲ ಬೇಡದಿದ್ದ ಚಿಂತೆ ಮಾಡ್ಕೊಳ್ಳೋದಕ್ಕಿಂತ ಒಳ್ಳೆ ಬುಕ್ ನಾವು ಓದ್ತಾ ಹೋಗಿ ನಮ್ದು ಥಿಂಕಿಂಗ್ ಕೂಡ ಮೆಚೂರಿಟಿ ಆಗುತ್ತೆ ಸ್ವಲ್ಪ. ನಮ್ದು ಬರವಣಿಗೆಯಲ್ಲೂ ಕೂಡ ತುಂಬಾ ಸುಧಾರಣೆ ಆಗ್ಲಿಕ್ಕೆ ನಂಗೆ ಪುಸ್ತಕಗಳೇ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಪ್ರಬುದ್ಧತೆ ಅಂತ ಹೇಳ್ತಾರಲ್ಲ, ಖಂಡಿತ ಹೌದು, ಹಾಗೆ ಬರ್ಲಿಕ್ಕೆ ಪುಸ್ತಕನೇ ಕಾರಣ ಆಗುತ್ತೆ. ನಾವು ಓದೋದ್ರಿಂದ ನಮ್ಗೆ ಎಷ್ಟೋ ಬರವಣಿಗೆ ಪ್ರಬುದ್ಧತೆ, ಹಾಗೆ ನಮ್ಮ ಯೋಚನೆಯಲ್ಲಿ ಕೂಡ ನಮ್ಗೆ ಪ್ರಬುದ್ಧತೆಯನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ. ಹೌದು. ಈಗ ಸುಮಾರು ಕವಿತೆಗಳನ್ನೆಲ್ಲ ಬರೆದಿಟ್ಟಿದ್ದೀರಲ್ಲ, ಪುಸ್ತಕ ಏನಾದರೂ ಹೊರ ತಂದಿಲ್ಲ ಅಲ್ಲ, ಪುಸ್ತಕ ಪ್ರಕಟಗೊಳಿಸಿಲ್ಲ, ಏನಾದರೂ ಯೋಚನೆ ಇದೆಯಾ? ಇಲ್ಲ, ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಬುಕ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಮ್ದು ಟೀಚಿಂಗ್ ಸ್ಟಾಫ್ ಎಲ್ಲ, ಬಟ್ ಅದರಲ್ಲಿ ಆಸಕ್ತಿ ಇಲ್ಲ. ಬರೆದು ಇಡೋದು ಹೀಗೆ ಇಡುವಂಥದ್ದು. ಹೌದು. ಹಾಗೆ ಈಗ ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಆದಷ್ಟು ಎಲ್ಲರೂ ಬುಕ್ ಓದಿ. ಕರೆಕ್ಟ್. ಹೆಚ್ಚಾಗಿ ತುಂಬಾ ನಮ್ಮ ನೋವನ್ನು ಮರೀಲಿಕ್ಕೂ ಸಾಧ್ಯ, ಮತ್ತೆ ನಮ್ದು ವ್ಯಕ್ತಿತ್ವ ಕೂಡ ವಿಕಸನ ಆಗ್ಬೋದು, ಮತ್ತೆ ನಮ್ಮ ಯೋಚನೆ ಮತ್ತು ನಾವು ಮಾತಾಡುವ ಶೈಲಿ ಇರ್ಬೋದು, ನಾವು ಬದುಕುವ ಶೈಲಿಯಲ್ಲಿ ನಮ್ಗೆ ಎಷ್ಟೋ ಪ್ರಬುದ್ಧತೆಯನ್ನು ಪಡೀಲಿಕ್ಕೆ ಉಂಟಲ್ಲ, ನಮ್ಗೆ ಖಂಡಿತ ಈ ಪುಸ್ತಕಗಳು ತುಂಬಾ ಸಹಾಯ ಮಾಡುತ್ತೆ. ತುಂಬ ಸಹಾಯ ಆಗ್ತದೆ. ಈಗ ಕೆಲವು ಸಲ ಈ ದೊಡ್ಡ ಲೇಖಕರು ಬರೆದಂಥ ಪುಸ್ತಕ ಕೆಲವರು ಹೇಳ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ. ನಾನು ಅಂಥವರಿಗೆ ನಾನೊಂದು ಮಾತು ಯಾವಾಗಲೂ ಹೇಳ್ತೇನೆ, ಅಂಥದ್ದೇ ಓದಬೇಕಂತ ಹೇಳಿ ಇಲ್ಲ, ಮಕ್ಕಳ ಕಥೆಗಳನ್ನು ಓದಿ ಅಂತ ಹೇಳ್ತೇನೆ. ಯಾಕಂದರೆ ಈ ಮನಸ್ಸಿಗೆ ನಾಟುವಂತಹ ವಿಷಯಗಳು, ಅದು ಅರ್ಥ ಮಾಡಿಕೊಳ್ಳುವಂಥ ಸುಲಭ ಅಂತೆ ಸರಳ ಅಂತಹ ವಿಷಯಗಳು ಈ ಮಕ್ಕಳ ಕಥೆಯಲ್ಲಿ ಇರ್ತವೆ. ಹಾಗಾಗಿ ಆ ಪುಸ್ತಕಗಳನ್ನು ಓದಬಹುದು, ದೊಡ್ಡದಾಗಲ್ಲ ಅಂತ ಹೇಳಿದ್ರೆ. ನಮ್ಗೊಂದ್ಸಲ ಅದೊಂದು ಹೇಳ್ತಾರಲ್ಲ ಗೀಳು, ಅದೊಂದು ಹಿಡಿಯುವ ತನಕ. ಮತ್ತೆ ನಾವು ಎಂತ ಹೇಳಿದ್ರೆ ಸಣ್ಣ ಪೇಪರ್ ತುಂಡು ಸಿಕ್ಕಿದ್ರು ಕೂಡ ಓದಿ ಬಿಡ್ತೇವೆ ಅದನ್ನ. ಆದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಬಿಡ್ತಿಲ್ಲಲ್ಲ, ಇದಕ್ಕೇನಂತೀರಿ? ಮೊಬೈಲಲ್ಲಿ ಈಗ ಎಲ್ಲರೂ ಅಷ್ಟೇ ಉಪಯೋಗಿಸ್ಬೇಕು ಮೊಬೈಲ್ ಅನ್ನು ಅಲ್ವಾ? ಅದಕ್ಕಿಂತ ಎಷ್ಟೋ ವಿಚಾರಗಳನ್ನ ಪುಸ್ತಕದಿಂದ ಪಡೀಲಿಕ್ಕೆ ಖಂಡಿತ ಸಾಧ್ಯ. ಹೌದು. ನಂಗೆ ಬುಕ್ ಓದ್ಲಿಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಸಾಹಿತ್ಯಕ್ಕೆ. ಅವ್ರ ಹೆಸರನ್ನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ನನ್ನ ಫ್ರೆಂಡ್ ಒಬ್ರು ರಾಧಿಕನ್ ಗಂಡ ಶಶಿ ಬೆಳ್ಳೆಯವರು ಇದ್ದಾರೆ, ಅವರು ಪ್ರೆಸ್ ರಿಪೋರ್ಟರ್, ಅವರು ಕೂಡ ತುಂಬಾ ಪುಸ್ತಕ ಓದ್ತಾರೆ. ಬುಕ್ ಓದೋದಕ್ಕೆ ಅವರು ಕೂಡ ಸಹಾಯ ನಂಗೆ. ಮತ್ತೆ ನನ್ನ ಅಕ್ಕ, ನನ್ನ ಅಮ್ಮ, ಮತ್ತೆ ಇಬ್ರು ತಂಗಿಯಂದ್ರು ಶ್ವೇತಾ, ಸುಷ್ಮಾ, ಮತ್ತೆ ನಂದು ಚಿಕ್ಕಮ್ಮ, ಮಾವ, ತಾಯಿ ಮನೆಯವರೆಲ್ಲರೂ ಕೂಡ, ಮತ್ತೆ ನನ್ನ ಅಕ್ಕ ಸಿಸ್ಟರ್ ಪೂರ್ಣಿಮಾ ಅನಿಲ್. ಹಾಗೆ ಇನ್ನೊಬ್ರು ಕತೆ ಬರೀಲಿಕ್ಕೆ ನಾನು ಶುರು ಮಾಡಿದ್ದು, ಕತೆ ಬರೀರಿ ಅಂತ ಹೇಳ್ತಾ ಇದ್ರು. ನಾನು ಬರೀತಾ ಇರ್ಲಿಲ್ಲ. ಕವನ ಬರ್ದು ಕತೆ ಬರೆಯುವುದು ಹೇಗೆ, ಅದನ್ನ ಹೇಗೆ ಒಂದು ಸೆಂಟೆನ್ಸ್ ಮುಂದೆ ಸೆಂಟೆನ್ಸ್ ತಕೊಂಡು ಹೋಗೋದು ನಂಗೆ ಗೊತ್ತಿರ್ಲಿಲ್ಲ. ಅದು ಯುವ ಭಂಡಾರ ಜಗತ್ತಲ್ಲಿ ನಯನ ಶರತ್ ಮತ್ತೆ ಪ್ರಕಾಶ್ ಸರ್ ಇವರೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಕತೆ ಬರೀರಿ ಹೇಳಿದ್ರೆ ಕತೆ ಬರೀರಿ ಅಂತ ಹೇಳಿ ಹಾಗೆ ಹೇಳಿ ಮತ್ತೆ ಮೊದಲ ಬಾರಿಗೆ ಮೌನಯಾನ ಅಂತ ಕತೆ ಬರೆದಿದ್ದೆ. ಅವರು ಹೇಳುವಾಗ ಅಂದ್ರೆ ಅದು ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಮತ್ತೆ ನಂಗೆ ಈಗ ಓದುವಾಗ ಖುಷಿ ಕೊಟ್ಟ ಕತೆ ಅದು ನಂದು. ಈಗಲೂ ಖುಷಿ ಕೊಡುತ್ತೆ ನಂಗೆ. ಅವರೆಲ್ಲರ ಪ್ರೋತ್ಸಾಹದಿಂದ ಇವತ್ತು ಇಲ್ಲಿ ಬಂದು ಕೂತಿದ್ದೀರ ಅಂತಾನು ಹೇಳ್ಬೋದು. ಖಂಡಿತ ಮೇಡಮ್, ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿಕೊಂಡು. ನಿಮ್ಮ ಬರವಣಿಗೆ ಹೀಗೆ ಮುಂದುವರಿಲಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂತಹ ಬರಹಗಳು ನಿಮ್ಮಿಂದ ಮೂಡಿ ಬರಲಿ ಅಂಥೇಳಿ ಹಾರೈಸ್ತೇವೆ. ಧನ್ಯವಾದಗಳು. ಇದು ಇಂದಿನ ಕವಿ ಸಮಯ.
ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.